ತುಳುನಾಡಿನ ಜಾನಪದ ಕ್ರೀಡೆ ಕಂಬಳ. ಕಂಬಳ ಇಂದು ಕೇವಲ ಕ್ರೀಡೆಯಾಗಿರದೆ ಕೆಲವರ ಪ್ರತಿಷ್ಠೆಯೂ ಕೂಡ ಹೌದು. ಪ್ರೀತಿಯಿಂದ ಸಾಕುವ ಕಂಬಳ ಕೋಣಗಳು ಮಾಲೀಕನಿಗೆ ಪ್ರಂಚ ಪ್ರಾಣವೂ ಕೂಡ ಹೌದು. ಆದರೆ ಇದೀಗ ಕಂಬಳ ಕೋಣಗಳ ಮೇಲೂ ಕೂಡ ಕರಿಚಯ ಆವರಿಸಿದೆ. ಕಿರಾತಕರು ಅನ್ಯರ ಕೋಣಗಳು ಗೆಲ್ಲಬಾರದು ಎನ್ನುವಂತಹ ಕಾರಣಕ್ಕೆ ಪದಕ ಪಡೆಯುವಂತಹ ಕೋಣಗಳಿಗೆ ಮಾಟ ಮಂತ್ರ ಮಾಡುವಂತಹ ಹೀನ ಕೃತ್ಯಕ್ಕೂ ಕೂಡ ಕೈ ಹಾಕ್ತಾ ಇದ್ದಾರೆ. ಇಂತಹದ್ದೇ ಒಂದು ಘಟನೆ ಕಂಬಳದ ತವರೂರು ಈ ನಮ್ಮ ತುಳುನಾಡಿನ ಮಣ್ಣಿನಲ್ಲಿ ನಡೆದಿದೆ ಎನ್ನಲಾಗಿದೆ. ಮಾತು ಬಾರದ ಮೂಕ ಪ್ರಾಣಿಯೊಂದು ಇದೀಗ ಕಂಬಳ ಓಟದಲ್ಲಿ ಓಡಾಡುವುದು ಬಿಡಿ ಎದ್ದು ನಿಲ್ಲಲಾಗದಂತಹ ದಯನೀಯ ಸ್ಥಿತಿಗೆ ಬಂದು ತಲುಪಿದೆ. ರಾಶಿ ರಾಶಿ ಬಿದ್ದಿರುವ ಸನ್ಮಾನ ಪತ್ರಗಳು, ಸ್ಮರಣಿಕೆಗಳು, ಆಳೆತ್ತರದ ಮೆಡಲ್ಗಳನ್ನು ನೋಡಿದರೆ ಇದ್ಯಾರು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಗಳಿಸಿದ ಪ್ರಶಸ್ತಿಗಳು ಅಂತ ನಿಮ್ಗೆ ಅನಿಸೋದು ಸಹಜ. ಆದ್ರೆ ಇದನ್ನೆಲ್ಲ ಪಡೆದಿದ್ದು ಮಂಗಳೂರು ನಗರದ ಪದವು ಕಾನಡ್ಕ ಡೋಲ್ಫಿ ಡಿಸೋಜಾ ಮತ್ತು ಡೆರಿಕ್ ಡಿಸೋಜಾ ಅವರ ಮಾಲಕತ್ವದ ದೂಜೆ ಮತ್ತು ಏರ್ಮುಂಡೆ ಕೋನಗಳು. ಹೌದು, ಕಂಬಳ ಕೂಟದಲ್ಲಿ ದೂಜೆ ಮತ್ತು ಏರ್ಮುಂಡೆ ಇಳಿದ್ರೆ ಪ್ರಶಸ್ತಿ ಗ್ಯಾರಂಟಿ. ಕಂಬಳ ಗದ್ದೆಯಲ್ಲಿ ಓಡುವ ಈ ಕೋಣಗಳನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲದು. ಇಡೀ ತುಳುನಾಡೆ ಕಂಬಳದ ಗದ್ದೆಯಲ್ಲಿ ಸೇರುತ್ತೆ. ಹಗ್ಗ ಓಡಾಟದಲ್ಲಿ ಸಾಧನೆ ಮಾಡಿದ್ದಲ್ಲದೆ ಹಗ್ಗ ಹಿರಿಯ ವಿಭಾಗದಲ್ಲಿ ಸಾಧನೆ ಮಾಡಿದ ದೂಜ ನೇಗಿಲು ವಿಭಾಗದಲ್ಲೂ ಪ್ರಶಸ್ತಿಗಳನ್ನ ನಿರಂತರ ಬಾಚಿದೆ. ಆದ್ರೆ ಅದ್ಯಾರೂ ಅಸೂಯೆಯಿಂದ ಕೂಡಿದ ಕಿರಾತಕರು ಇದೀಗ ಈ ಕೋಣಗಳು ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು ಅಂತ ತಮ್ಮ ನೀಚ ಬುದ್ಧಿ ತೋರಿಸಿದ್ದಾರೆ. ಎರಡೂ ಕೋಣಗಳು ಮಲಗಿದ್ದಲ್ಲಿಂದ ಎದ್ದೇಳಲಾಗದ ಸ್ಥಿತಿಯಲ್ಲಿದ್ದು, ಅದರಲ್ಲಿ ದೂಜೆ ಕಳೆದ ಕೆಲ ಸಮಯದಿಂದ ಮಲಗಿದ್ದಲ್ಲೇ ಇದ್ದು ಎದ್ದೇಳದ ಸ್ಥಿತಿಯಲ್ಲಿದ್ದಾನೆ. ಈ ದೃಶ್ಯ ನೋಡಿದ್ರೆ ಕರಳು ಚುರ್ ಅನ್ನತ್ತೆ. ಯಾರೋ ಈ ಕೋಣಕ್ಕೆ ವಾಮಾಚಾರ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದಕ್ಕೆ ಪೂರಕ ಎಂಬಂತೆ ಕೊಟ್ಟಿಗೆಯಲ್ಲಿ ನೂಲು, ಮದ್ದು ಹುಡಿ, ತಗಡು ಮತ್ತಿತರ ಸಾಮಗ್ರಿಗಳು ಪತ್ತೆಯಾಗಿವೆ. ಬಾಯ್ಬಾರದ ಇಂತಹ ಮೂಕ ಪ್ರಾಣಿ ಸ್ಪರ್ಧೆಯಲ್ಲಿ ಭಾಗವಹಿಸಬಾರದು ಎನ್ನುವ ಒಂದೇ ಕಾರಣಕ್ಕೆ ಇದನ್ನ ಮಾಡಿದ್ದಾರೆ ಅಂತ ಕಣ್ಣೀರಿಡುತ್ತಿದ್ದಾರೆ ಮಾಲಕ ಡಾಲ್ಫಿ ಡಿಸೋಜಾ. ಇದು 10 ವರ್ಷದಲ್ಲಿ ಇದು ನಮ್ಮ ಒಟ್ಟಿಗೆ ಇದು ದೂಜ್ ಅಂತ ಕೋಣ 6 ಸರಣಿ ಮಾಡಿದೆ. ಅದು 6 ವರ್ಷ ಮತ್ತು 1 ವರ್ಷ ಕಂಬಳ ಇರಲಿಲ್ಲ. ಮತ್ತು ಈ ವರ್ಷ 10ನೇ ವರ್ಷ. ನಾವು ನವೆಂಬರ್ 20ರ ಕಕ್ಕೆಬದ ಕಂಬಳ ಸ್ಟಾರ್ಟ್ ಆಗ್ತದೆ. ಆವಾಗಲೇ ಸಮಸ್ಯೆ ಶುರು ಆಗಿದೆ ಕೋಣಗಳಿಗೆ. ಅದು ನಮಗೆ ನಾವು ಅದಕ್ಕೆ ಒಂದು ಮದ್ದು ಕೊಟ್ಟೇ ಬಂದದ್ದು ಕೋಣಕ್ಕೆಲ್ಲ. ಅದು ಎಂತ ಒಂದೊಂದು ಒಬ್ಬೊಬ್ಬರೆಲ್ಲ ಮದ್ದು ಕೊಟ್ಟು ಲಾಸ್ಟ್ ಡಾಕ್ಟ್ರ್ ಅಲ್ಲಿ ಸಹ ಅದು ಸಹ ಇದು ಮಾಡಲಿಲ್ಲ. ಇದುವೇ ನೀರೇ ಇದು ಸೆಗಣಿ ಆಗ್ತದೆ, ನೀರೇ ಸೆಗಣಿ ಏನು ಮಾಡಿದರೆ ಸಹ ಅದು ಸೆಗಣಿ ನಿಲ್ಲುವುದಿಲ್ಲ. ಮತ್ತು ಅದರ ಇದು ಟೆಂಪರ್ ಕಡಿಮೆ ಆಗಿ ಬಂತು. ಮತ್ತು ಲಾಸ್ಟ್ ನಿಟ್ಟೆ ಡಾಕ್ಟರ್ ಸಹ ಕಳಿಸ್ತಾರೆ. ಅವರು ಹೇಳಿದರು ಅದು ಕ್ಯಾಲ್ಸಿಯಂ ಕಮ್ಮಿ ಆಯಿತು, ಅದು ಸೆಗಣಿ ಹಾಕಿ ಅಂತ. ಅದು ನಮಗೆ ಸಹ ಗೊತ್ತಾಗೋದಿಲ್ಲ. ಇಲ್ಲಿ 1000 ಮಂದಿ ಬರ್ತಾ ಇರ್ತಾರೆ, ಫ್ರೂಟ್ಸ್ ಎಲ್ಲ ತರ್ತಾ ಇರ್ತಾರೆ. ಏನು ಕೊಟ್ಟಿದ್ದಾರೆ ನಮಗೆ ಸಹ ಗೊತ್ತಾಗೋದಿಲ್ಲ. ಅದು ನಮಗೆ ಯಾರು ಟಾರ್ಗೆಟ್ ಮಾಡಿ ಇದು ಎಲ್ಲ ಕೆಲಸ ಮಾಡಿ ಮತ್ತೆ ಒಂದು ದಿವಸ ಎಂತ ಮತ್ತೆ ನಮಗೆ ಕ್ಲಿಯರ್ ಆಯಿತು ಅಂದರೆ ಇಲ್ಲಿ ನಾವು ನಮ್ಮ ಜೋಸು ಅಂತ ಅವರು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಎಲ್ಲ ಕ್ಲೀನ್ ಮಾಡುವಾಗ ಅದು ಒಂದು ಪ್ಯಾಕೆಟ್ ನಮಗೆ ಸಿಕ್ಕಿತು. ಅದರಲ್ಲಿ ಎಂತ 2-3 ಬಗೆಯೆಲ್ಲ ಇತ್ತು. ಒಂದು ನೂಲು, 2 ಇದು ಭಸ್ಮ, ಮತ್ತೊಂದು ತಗಡು, ಮತ್ತು ಅವರದು ಇದಿತ್ತು ಟ್ರೈನ್ ಟಿಕೆಟ್ ಸಹ ಇತ್ತು. ಅದು ಚೆನ್ನೈಯಿಂದ ಬಂದಿದ್ದು, ಚೆನ್ನೈ ಟು ಮ್ಯಾಂಗ್ಳೂರು, ಅದು ಸಹ ಇತ್ತು. ಮತ್ತು ನಾವು ಅದು ಹೊರಗೆ ಕೊಂಡು ಅದನ್ನು ನಾವು ಇದು ಬೆಂಕಿ ಮಾಡಿ ಬಿಟ್ಟೆವು. 10ನೇ ವರ್ಷದ ಈ ಸಾಲಿನ ಕಂಬಳದ ಓಟದಲ್ಲಿ ದೂಜೆ ಏರ್ಮುಡೆ ಕೋನಗಳು ಭಾಗವಹಿಸಿಲ್ಲ. ಈ ಎರಡರಲ್ಲಿ ದೂಜೆ ಎದ್ದು ನಿಲ್ಲಲಾಗದ ಸ್ಥಿತಿಯಲ್ಲಿದೆ. ಪಶು ವೈದ್ಯಾಧಿಕಾರಿಗಳು ಬಂದು ಚಿಕಿತ್ಸೆ ನೀಡಿದ್ದಾರೆ. ಇನ್ನೂ ಕೂಡ ವಾಂತಿ ಭೇದಿ ನಿಂತಿಲ್ಲ. ಸದ್ಯಕ್ಕೆ ಧರ್ಮಗುರುಗಳು ಬಂದು ಪ್ರಾರ್ಥನೆ ಮಾಡಿದ್ದು ಮಾಲೀಕರಿಗೆ ಧೈರ್ಯ ತುಂಬಿದ್ದಾರೆ. ಇದಲ್ಲದೆ ಗಂಟು, ಸೀಲು ಮತ್ತು ಮುನ್ನ ಎನ್ನುವ ಕೋನುಗಳು ಇವರ ಬಳಿ ಇವೆ.
ಸದ್ಯ ತಮ್ಮ ಕೋಣೆಗಳಿಗೆ ಆದ ಸ್ಥಿತಿ ಕಂಡು ಮಾಲಕರು ಮರುಕ ಪಡುತ್ತಿದ್ದಾರೆ. ಕಳೆದ 10 ವರ್ಷಗಳಿಂದ ನಾವು ಕಂಬಳಕೋಟದಲ್ಲಿ ಇದ್ದೇವೆ. ಆದ್ರೆ ಇದೇ ಮೊದಲ ಬಾರಿ ಈ ಸ್ಥಿತಿ ಆಗಿದೆ. ಈ ಬಗ್ಗೆ ಯಾರ ವಿರುದ್ಧವೂ ಪೊಲೀಸರಿಗೆ ದೂರು ನೀಡಿಲ್ಲ. ತನ್ನ ಸ್ವಂತ ಮಕ್ಕಳಿಗಿಂತ ಜಾಸ್ತಿ ಪ್ರೀತಿಯಿಂದ ಸಾಕಿದ ಈ ಮೂಕ ಪ್ರಾಣಿಗಳಿಗೆ ಅನ್ಯಾಯ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗೇ ಆಗುತ್ತೆ ಎನ್ನುವುದು ಅವರ ಅಂತರಾಳದ ಮಾತು. ಇಲ್ಲ, ಕಂಪ್ಲೇಂಟ್ ಎಲ್ಲ ಇದಕ್ಕೆ ಮಾಡಲಿಕ್ಕಿಲ್ಲ. ಅದು ದೇವರೇ ನೋಡೋದು. ಅವರು ಒಂದು ಸರಿ ಮಾಡಿದರೆ ಅವರಿಗೆ 10 ಸರಿ ಅದಕ್ಕೆ ಹಿಂದೆ ಬೀಳ್ತದೆ. ಅದು ನಾವು ದೇವರ ಮೇಲೆ ಇದು ಬಿಟ್ಟಿದ್ದೇವೆ. ಅವರಿಗೆ ಅವರ ಅದಕ್ಕೆ ಅವರ ಫ್ಯಾಮಿಲಿ ಇರ್ತದೆ. ಅವರ ಈಗ ಒಂದು ನಮ್ಮ ಕೋಣ ಅಂದರೆ ನಮ್ಮ ಒಂದು ಫ್ಯಾಮಿಲಿಯಾಗಿ ಅದು ಮಗನಾಗಿ ನಾವು ಹಾಗೆ ಪ್ರೀತಿಸುವೆ. ಹಾಗೆ ಇರುವಾಗ ಅವರಿಗೆ ಸಹ ಅವರ ಫ್ಯಾಮಿಲಿ ಉಂಟಾ, ಅವರಿಗೆ ಸಹ ಅದಕ್ಕೆ ಅವರು ಇನ್ನೊಬ್ಬರ ದೇವರ ಅವರು ನೋಡಿಕೊಳ್ತಾರೆ. ನಾವು ಏನು ಅದಕ್ಕೆ ಕಂಪ್ಲೇಂಟ್ ಏನು ಕೊಡೋದಿಲ್ಲ. ಮತ್ತು ನಾವು ಅದಕ್ಕೆ ಜಾಸ್ತಿ ತಲೆಗೆಡಿಸಲ್ಲ. ನಮಗೆ ಒಂದೇ ಬೇಜಾರಂತಾರೆ, ಅದು ಬಾಯಿ ಬರೋದು ವಸ್ತಕ್ಕೆ ಹಾಗೇನು ಯಾಕೆ ಕೊಟ್ಟದ್ದು, ಇದಕ್ಕಿಂತ ಹೊಟ್ಟೆ ಕೆಚ್ಚು ಅಂತ ಅವರದು. ದೂಜೆ ಒಂದು ವಿಶೇಷ ರೀತಿ ಕೋಣವಾಗಿದ್ದು, ಅದು ಸೆಮಿಫೈನಲ್ ಗೆದ್ದು ಫೈನಲ್ ಪ್ರವೇಶಿಸಿತ್ತು ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ. ಬ್ಯಾಂಡು ವಾದ್ಯ ಬಾರಿಸಿದಾಗ ತನ್ನ ತಲೆ ಅಲ್ಲಾಡಿಸಿ ತನ್ನ ಖುಷಿಯನ್ನ ಮಾಲಕರಿಗೆ ವ್ಯಕ್ತಪಡಿಸುತ್ತೆ. ಆ ಸಂಭ್ರಮವನ್ನ ನೋಡುವುದೇ ಒಂದು ಖುಷಿ ಅಂತಾರೆ ಕಂಬಳ ಪ್ರೇಮಿಗಳು. ಅವೊಂಜಿ ಸೆಮಿಫೈನಲ್ ಪಾಸ್ ಆಗಿ ಕೂಡಲೇ ಫೈನಲ್ ಬರ್ತೇನೆ ಗೊತ್ತಾಪು ಕೊಂಬು ಊದಿನಾಗ ಅವೊಂಜಿ ತರೆ ಗದ್ದು ದನಿಕೊಂಜಿ ತೆರಿಪವಣ ಯಾನ ಫೈನಲ್ ಬತ್ತೆ ಬಂದ ಒಂಜಿ ತೊರಿಪವಣ ಏರುವಾಂಡ ಇಡೀ ಕೂಟೋಡು ದಕ್ಷಿಣ ಕನ್ನಡ ಜಿಲ್ಲೆ ಇಡೀ ಕೂಟೋಡು ಉಪ್ಪುನ ದೂಜೆ ಏರು ಒಂಜೆ ಮಾತ್ರ ಅವು ನಮ್ಮ ಮಾಡ್ಬೇನತ್ತು. ಈ ಕಂಬಳದ ಎಂಪೈರ್ ನಕಲೇ ಪಂಚಿನ ರೆಕಾರ್ಡ್ ಉಂಡು. ಸೋತುಂಡ್ಲ ಗೊತ್ತಾಪುಣಾಯ್ತು ಸೆಮಿಫೈನಲ್ ಮಣಿ ಪಂದ ಉಂಟು ನಾವು ಏತ್ತು ಕೊಂಬು ಉಳಿದಿಲ್ಲ ಆಯ್ತು ಒಂದು ದಾಲ ಕೊರ್ಪುಗಿ ಫೈನಲ್ ಬತ್ತಿ ಕೂಡಲೇ ಕೊಂಬಾಡೋದು ಅದನ್ನು ಸಂತೋಷನೇ ಪೂರ್ವ ಜನಕ್ಕೆ ಪಟ್ಟು ಬಕ್ಕ ಒಂದು ಏರು ಯಾಪಲ್ಲ ಸಾಲು ತೂದು ಬರಿಪುಣ ಏರು ಆಮೇಲೆ ಏರು ಇತ್ತಂದಂಡ ಆ ಏರು ತೂತೆ ಫಿನಿಶ್ ಮಲ್ಪುಣರು ಅವು ಎಂಜ ಗೊತ್ತಾನೆ ಜಾಸ್ತಿ ದೂರ ಗ್ಯಾಪ್ ಮಲ್ಪುಜಿ ಬಲ ಬಲ್ಪುಡು ಮುಟ್ಟ ಬಣ್ಣಗಣಿ ಫಿನಿಶಿಂಗ್ ಮಲ್ಪುಣ ಏರು ಅವು ಫಿನಿಶ್ ಮಲ್ಪುಣ ಅವು ಖಾಲಿ 0.3 0.6 ಡೇ ಫಿನಿಶ್ ಮಲ್ಪೇರು ಮಲ್ಲ ಗ್ಯಾಪ್ ಮಲ್ಪುಜವು ಅವು ಸಾಲು ಉಪ್ಪಂದೆ ಪಾಡ್ ಎಂಕಲ ದೂಜೇರು ಪಂಡ ಎಂಕ್ಲೆಗ್ ನಮ್ಮ ಒಂಜಿ ಪದವದ ಏರಿಯಾ ಸ್ವಚ್ಛಪೈನೇ ಈ ಒಂಜಿ ದೂಜೇರು ಪದವ ನೋಡ್ಕೊಂಡು ಸ್ವಚ್ಛಪೈನೇ ನಮ್ಮ ಖಾಲಿ ಎರುಕ್ ಪಂಡತ್ತು ದನಿಕ್ಲೆ ಪಂಡತ್ತು ನಮ್ಮ ಊರದ ಜನಕ್ಲೆಗ್ ಒಂಜಿ ಮಲ್ಲ ಖುಷಿ. ನಮ್ಮ ಸಿಟಿ ತಲೆ ಒಂಜಿ ಎರುವನ್ನು ಪಂಡದು ಇಂಚಿನ ಎರುವನ್ನು ಪಂಡದು ನಮ್ಮ ಊರ್ದಕ್ಲೇ ಸನ್ಮಾನ ಮಾಡ್ತಾರೆ ಎರುಕು. ಗೆಲ್ಲುವ ತಾಕತ್ತಿದ್ರೆ ಕಂಬಳಗದ್ದೆಯಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಬೇಕು. ಅದು ಬಿಟ್ಟು ವಾಮಾಚಾರದಂತಹ ಅಡ್ಡದಾರಿ ಹಿಡಿದು ಗೆಲ್ಲುವ ಪ್ರಯತ್ನ ಮಾಡುವುದು ನಿಜವಾಗಿಯೂ ಹೇಡಿಗಳ ಲಕ್ಷಣ. ಇಂತಹ ಹೇಡಿಗಳಿಗೆ ತುಳುನಾಡಿನ ಸತ್ಯ ಧರ್ಮದ ದೈವ ದೇವರುಗಳು ಎಂದಿಗೂ ಒಳ್ಳೆಯದು ಮಾಡಲ್ಲ. ಒಂದಲ್ಲ ಒಂದು ದಿನ ಅದಕ್ಕೆ ಪ್ರತಿಫಲ ದೇವರು ಕೊಟ್ಟೇ ಕೊಡುತ್ತಾನೆ. ದೂಜಾ ಎರ್ಮುಡೆ ಮತ್ತೆ ಆರೋಗ್ಯ ಪಡೆದು ಕಂಬಳ ಕೂಟದಲ್ಲಿ ತನ್ನ ಗತ್ತು ಗೈರತ್ತಿನ ಓಟ ಮಾಡಿ ಇನ್ನೂ 10 ಪದಕಗಳನ್ನು ಬಾಚಲಿ ಎನ್ನುವುದೇ ನಮ್ಮ ಹಾರೈಕೆ. ಗಣೇಶ್ ಪೂಜಾರಿ, ನಮ್ಮ ಕುಂಡ 24/7.